ಕಲಿಕೆಗೆ ವಯಸ್ಸಿನ ಹಂಗಿಲ್ಲ ಅನ್ನುವಂಥ ಮಾತನ್ನು ನಾವು ಅದೆಷ್ಟೋ ಬಾರಿ ಕೇಳಿದ್ದೇವೆ, ಅದೆಷ್ಟೋ ನಿದರ್ಶನಗಳನ್ನು ಕೂಡ ಕಾಣ್ತಾ ಇದ್ದೇವೆ. ಈಗ ನಮ್ಮ ಪುತ್ತೂರಿನಲ್ಲೂ ಕೂಡ ನಮಗೆ ಒಂದು ಹೊಸತಾಗಿ ನಿದರ್ಶನ ಸಿಕ್ಕಿದೆ. ಈಗಾಗಲೇ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ. ಇದರಲ್ಲಿ ತನ್ನ 38ನೇ ವಯಸ್ಸಿನಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನು ಪಾಸ್ ಮಾಡಿದವರು ಒಬ್ಬರಿದ್ದಾರೆ. ಅಂದರೆ ಒಂದು ಹಂತದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಸರಿಸುಮಾರು 23-24 ವರ್ಷಗಳ ಬಳಿಕ ಮತ್ತೆ ಪರೀಕ್ಷೆಯನ್ನು ಎದುರಿಸಿ, ಅಂದರೆ ಸಂಸಾರಸ್ಥೆಯಾಗಿದ್ದರೂ ಕೂಡ ಒಂದಷ್ಟು ರಾಜಕೀಯದ ಒಂದು ಕೆಲಸವನ್ನು ನಿರ್ವಹಣೆ ಮಾಡುವಂಥ ಒಂದು ಜವಾಬ್ದಾರಿಯ ನಡುವೆಯೂ ಕೂಡ ಈ ಒಂದು ಪರೀಕ್ಷೆಯನ್ನು ಬರೆದು ಸಾಧನೆ ಮಾಡಿದ್ದಾರೆ. ಅದು ಯಾರು ಎನ್ನುವಂಥ ಪ್ರಶ್ನೆಗೆ ಉತ್ತರ ಪುತ್ತೂರು ತಾಲೂಕಿನ ಪಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿರುವಂತಹ ಭಾರತಿ ಭಟ್ ಅವರು. ಅವರ ಜೊತೆ ಮಾತನಾಡಿಕೊಳ್ಳೋಣ. ಹೇಗೆ ಎಲ್ಲವನ್ನೂ ಕೂಡ ನಿಭಾಯಿಸಿ, ಒಂದು ಕಡೆಯಿಂದ ಸಂಸಾರ, ಒಂದು ಕಡೆಯಿಂದ ಪಂಚಾಯತ್ನ ಜವಾಬ್ದಾರಿ, ಇನ್ನೊಂದು ಕಡೆಯಿಂದ ಕಲಿಕೆ ಹೇಗೆ ನಿಭಾಯಿಸಿದ್ರು ಅನ್ನುವಂಥದ್ದನ್ನು ಅವರಿಂದಲೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ? ರಿಸಲ್ಟ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಒಂದು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ರಿಸಲ್ಟ್ ಇದು. ನಾನು ನಿಜವಾಗಿ ಪಾಸ್ ಆಗ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ಇಂಗ್ಲೀಷ್ ಸ್ವಲ್ಪ ಕಷ್ಟ ಆದ ಕಾರಣ ಫೇಲ್ ಆಗ್ಬೋದು, ಯಾವುದು 1-2 ಸಬ್ಜೆಕ್ಟಲ್ಲಾದರೂ ಫೇಲ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಸಪ್ಲಿಮೆಂಟರಿ ಬರಿಬೇಕಾಗ್ಬೋದು ಅಂತ. ಆದರೆ ಫಸ್ಟ್ ಕ್ಲಾಸ್ ಬಂದದ್ದು ತುಂಬ ಸಂತೋಷ ಆಗಿದೆ ನನಗೆ. ಓಕೆ, ನಿಮ್ಮ ನಿರೀಕ್ಷೆ ಇರಲಿಲ್ಲ ಪಾಸ್ ಆಗ್ತೇನೆ ಅನ್ನೋದೇ ನಿರೀಕ್ಷೆ ಇಲ್ಲ? ಹೌದೌದು, ಪಾಸ್ ಹೌದು ನಿರೀಕ್ಷೆ ಇರಲಿಲ್ಲ. ಫಸ್ಟ್ ಕ್ಲಾಸ್ ಬಂದಿದೆ, ಅದೇ ತುಂಬ ಸಂತೋಷ ಆಗ್ತಾ ಇದೆ. ಓಕೆ, ಅಂದರೆ ಹೇಗೆ ಕಾರಣ ಆಯಿತು, ಹೇಗೆ ಸಾಧ್ಯ ಆಯಿತು ಇದು ಅಂತ? ಇಷ್ಟು ಎಲ್ಲ ಜವಾಬ್ದಾರಿಗಳ ನಿರ್ವಹಣೆ ನಡುವೆ ಹೀಗೆ ಕಲಿಕೆ ಹೇಗೆ ಪ್ರಯತ್ನಗಳಾಯಿತು ಅಂತ? ಅಂದರೆ ಜವಾಬ್ದಾರಿಗಳ ನಡುವೆ ನಾವೇನಾದರೂ ಮಾಡಬೇಕು ಅಂತೇಳಿದರೆ ಇದ್ದ ಸಮಯದಲ್ಲೇ ನಾವು ಹೊಂದಿಸ್ಕೊಳ್ಬೇಕಾಗ್ತದೆ ಸಮಯವನ್ನು. ಅದಕ್ಕೆ ಅಂತೇಳಿ ಎಕ್ಸ್ಟ್ರಾ ಸಮಯ ನಮಗೆ ಸಿಗುವುದಿಲ್ಲ. ಈಗ ಒಂದು ಗೃಹಿಣಿ ಅಂತ ಅಂದಮೇಲೆ ಮದುವೆಯಾಗಿ ಮಕ್ಕಳಿರುವಾಗ ಅಥವಾ ಬೇರೆ ಯಾವುದೋ ಒಂದು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರುವಾಗ ನಾವು ಎಕ್ಸ್ಟ್ರಾ ಟೈಮ್ ಅಂತ ನಮಗೆ ಸಿಗೋದಿಲ್ಲ. ಫ್ರೀ ಟೈಮ್ ಅಂತ ಇರುವ ಟೈಮಲ್ಲೇ ನಾವೊಂದು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ನನಗೆ ಕೂಡ ಇದ್ದ ಟೈಮಲ್ಲಿ ನಾನು ಟೈಮ್ ಇತ್ತು, ಇಲ್ಲ ಅಂತಿಲ್ಲ. ನಾನು ಅಡ್ಮಿಷನ್ ತಗೊಂಡು ಒಂದು 3-4 ತಿಂಗಳು ಟೈಮ್ ಇತ್ತು ನನಗೆ. ಬುಕ್ಸ್ಗಳನ್ನು ತಂದು ಇಟ್ಕೊಂಡಿದ್ದೆ ಕೂಡ. ಆದರೂ ಓದುವಂಥ ಆ ಸಂದರ್ಭ ಸರಿಯಾಗಿ ಸಿಗಲಿಲ್ಲ ನನಗೆ. ಮತ್ತು ಲಾಸ್ಟಿಗೆ ಎಕ್ಸಾಮಿಗೆ ಇನ್ನೇನು 1 ತಿಂಗಳಿದೆ, ಒಂದು 10-20 ದಿವಸ ಇದೆ ಅಂತ ಹೇಳುವಾಗ ಮತ್ತೆ ಪ್ರೆಷರ್ ಜಾಸ್ತಿ ಆಯಿತು. ಓದಲೇಬೇಕಾಗಿತ್ತು, ಯಾಕಂದರೆ ಎಕ್ಸಾಮ್ ಬರಿಬೇಕಾಗಿತ್ತಲ್ಲ ಹೋಗಿ. ಹಾಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಕೂತ್ಕೊಂಡು ಓದ್ತಾ ಇದ್ದೆ. ನೈಟ್ ಎಲ್ಲ ಓದ್ಕೊಂಡು ಎಕ್ಸಾಮ್ ಬರ್ತೆ. ಹೌದು. ಸರಿ, ಸುಮಾರು 23-24 ವರ್ಷಗಳ ಒಂದು ಗ್ಯಾಪ್. ಅಂದರೆ ಆರಂಭದ ಹಂತದಲ್ಲಿ ತಮ್ಮ ಶಿಕ್ಷಣ ಮೊಟಕಾಯಿತು, ಪ್ರೌಢ ಶಿಕ್ಷಣದ ಹಂತದಲ್ಲಿ. ಕಾರಣ ಏನು? ಕಾರಣ ಅಂದರೆ ಆ ಟೈಮಲ್ಲಿ ತುಂಬ ಬಡತನ ಇತ್ತು ಮನೆಯಲ್ಲಿ. ಬಡ ಕುಟುಂಬದಿಂದ ಬಂದವಳು ನಾನು. ನಮ್ಮ ತಂದೆಯವರು ಹಾಗೂ ತಾಯಿ ಕೂಡ ಕೂಲಿ ಕೆಲಸ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಬಡತನ ಇದ್ದ ಕಾರಣ ನನಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ನಾನು 8ನೇ ತರಗತಿಯಲ್ಲಿರುವಾಗ ನಮ್ಮ ತಂದೆಯವರು ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ನಮ್ಮ ತಾಯಿಯವರಿಗೆ ನನ್ನನ್ನು ಮುಂದಕ್ಕೆ ಓದಿಸಲಿಕ್ಕೆ ಕಷ್ಟ ಆಯಿತು. ಇನ್ನು ತಂಗಿ ಕೂಡ ಇದ್ಲು, ಚಿಕ್ಕವಳು. ನಮ್ಮ ಅಣ್ಣ ಒಬ್ಬ ಇದ್ದ, ಅವನು ಈಗಿಲ್ಲ, ಈಗ ಡೆತ್ ಆಗಿದ್ದಾನೆ. ಅವನು ಕೂಡ 9ನೇ ಕ್ಲಾಸಲ್ಲಿ ವಿದ್ಯಾಭ್ಯಾಸವನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದ. ಹಾಗೆ ಇನ್ನು ನೆಕ್ಸ್ಟ್ ತಂಗಿಯ ಒಂದು ವಿದ್ಯಾಭ್ಯಾಸವನ್ನಾದರೂ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸುವ ಅಂತ ಹೇಳುವಂಥ ಉದ್ದೇಶದಿಂದ ಮತ್ತೆ ನಾನು ಸ್ಕೂಲಿಗೆ ಹೋಗಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಅವಳನ್ನು ಚೆನ್ನಾಗಿ ಓದಿಸಿದ್ವಿ ನಾವು. ಅವಳೀಗ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದಾಳೆ. ಓಕೆ, ಈಗ ಮತ್ತೆ ಕಲಿಬೇಕು ಅಂದರೆ ಮತ್ತೆ ಜೀವನದ ಬಂಡಿ ಸಾಗಿತ್ತು, ಮದುವೆ ಆಯಿತು, ಮಕ್ಕಳಾಯಿತು, ಹೀಗೆ ಸಾಗ್ತಾಯಿತ್ತು. ಮತ್ತೆ ಈಗ ನಾನೊಂದು ಬರಿಬೇಕು, ಎಕ್ಸಾಮ್ ಬರಿಬೇಕು, ಕಲಿಬೇಕು ಅನ್ನುವಂಥ ಒಂದು ಆಸೆ ಬಂದದ್ದು ಹೇಗೆ ಅಂತ? ಅಂದರೆ ನನಗೆ ಮೊದಲಿಂದಲೂ ಎಜುಕೇಷನ್ ಅಂದರೆ ಓದೋದಂದರೆ ತುಂಬ ಇಷ್ಟ. ಯಾವುದೋ ಒಂದು ಸ್ಕೂಲಿಗೆ ಹೋಗೋದು ಅಂತೇಳಿದರೆ ಅದೊಂದು ದೊಡ್ಡ ಕನಸು. ಎಷ್ಟೇ ಬಡ ಕುಟುಂಬದಿಂದ ಬಂದಿದ್ದರೂ ಕೂಡ ಸ್ಕೂಲಿಗೆ ಹೋಗೋದು ಅಂತೇಳಿದರೆ ಕೆಲವರಿಗೆ ತುಂಬ ಇಂಟ್ರೆಸ್ಟ್ ಇರ್ತದೆ. ಹಾಗೆ ನನಗೆ ಕೂಡ ಸ್ಕೂಲ್ ಅಂದರೆ ತುಂಬ ಇಷ್ಟ. ಆ ಟೈಮಲ್ಲಿ ಸ್ಕೂಲ್ ಬಿಟ್ಟಂಥ ಟೈಮಲ್ಲಿ ತುಂಬ ಬೇಸರ ಆಗಿತ್ತು. ಯಾಕಂದರೆ ನನ್ನ ವಯಸ್ಸಿನವರು, ನನ್ನ ಕ್ಲಾಸಿನವರೆಲ್ಲ ಮುಂದೆ ಓದ್ತಾ ಇದ್ದರೆ ನನಗೆ ಓದಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಹೇಳುವಂಥ ಬಹಳ ಬೇಸರ ಇತ್ತು ನನಗೆ. ಹಾಗೆ ಆ ಟೈಮಲ್ಲೇ ಕನಸಿದ್ದ ಕಾರಣ ಅದು ಈಗ ಮತ್ತೆ ಒಂದು ಇದು ಬಂದದ್ದು ಅಂತಿಲ್ಲ. ಆದರೆ ಅದನ್ನು ಈಗ ಯಾವ ರೀತಿ ನಾನು ಶಿಕ್ಷಣವನ್ನು ಮುಂದುವರಿಸಬಹುದು ಅಂತ ಹೇಳುವಂಥದ್ದು ಒಂದು ಧೈರ್ಯ ಇರಲಿಲ್ಲ ನನಗೆ. ಎಷ್ಟೋ ಗ್ಯಾಪ್ ಆದಮೇಲೆ ಮತ್ತೆ ಬರಿಬೋದು ಅಂತ ಹೇಳುವಂಥ ಒಂದು ಇದಿರಲಿಲ್ಲ. ಯಾಕಂದರೆ ಅದಕ್ಕೆ ಬೇಕಾದ ಸಪೋರ್ಟ್ ಬೇಕು, ಆಮೇಲೆ ಮಾರ್ಗದರ್ಶನ ಬೇಕು, ಯಾವ ರೀತಿ ಬರಿಬೋದು ಅಂತ. ಈಗ ನಮಗೆ ಗೊತ್ತಿರೋದಿಲ್ಲ, ಈಗ ಅಡ್ಮಿಷನ್ ಹೇಗೆ ತಗೊಳ್ಬೋದು, ಹೇಗೆ ಟ್ಯೂಷನ್ ತಗೊಳ್ಬೋದು, ಅಥವಾ ನಾವು ಓದಲಿಕ್ಕೆ ಸಾಧ್ಯ ಉಂಟಾ, ನಮ್ಮಿಂದ ಬರಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವಂಥ ಒಂದು ಧೈರ್ಯ ಇರುವುದಿಲ್ಲ ನಮಗೆ. ಹಾಗೆ ಆ ಟೈಮಲ್ಲಿ ಈಗ ನಾನು ಮ್ಯಾರೇಜ್ ಆದಮೇಲೆ ನನಗೆ ನಾನು ಇಲ್ಲೇ ಸೆಟ್ಲಾದ್ವಿ ನಾವು. ಇಲ್ಲಿ ಪಣಾಜೆಯಲ್ಲಿ. ನಾವು ಮೊದಲು ಕೇರಳದಲ್ಲಿದ್ವಿ ಮದುವೆ ಆದ ಟೈಮಿಗೆ. ನಮ್ಮ ಯಜಮಾನರು ಅಲ್ಲಿ ಪುರೋಹಿತರಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ನಾವಿಲ್ಲಿ ಊರಲ್ಲಿ ಸೆಟ್ಲಾದ್ಮೇಲೆ, ಇಲ್ಲಿ ಪಣಾಜೆಯಲ್ಲಿ ಸೆಟ್ಲಾದ್ಮೇಲೆ ಇಲ್ಲಿ ನಾನು ಇದು
ಪಂಚಾಯತ್ ಎಲೆಕ್ಷನ್ಗೆ ನಿಂತು ಇಲ್ಲಿ ಸದಸ್ಯೆಯಾಗಿ ಆಯ್ಕೆಯಾಗಿ ಈಗ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಇಲ್ಲಿಯ ಕೆಲವರೆಲ್ಲ ಪರಿಚಯದವರು, ನೀವು ಎಜುಕೇಷನನ್ನು ಮುಂದುವರಿಸ್ಬೋದಲ್ಲ, ಆ ಟೈಮಲ್ಲಿ ಅಷ್ಟು ಕಡಿಮೆ ಓದಿದ್ದು ಅಂತಂದರೆ ಇವಾಗ ಮುಂದುವರಿಸ್ಬೋದು, ಏನು ಸಾಧ್ಯ ಇಲ್ವಾ ಅಂತೇಳಿ ಕೇಳಿದರು ತುಂಬ ಜನ. ಬಟ್ ನಾನೇ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ಇದರಿಂದ ಇಲ್ಲ ಬೇಡ ಅಂತೇಳಿ ನಾನೇ ಸುಮ್ಮನಿದ್ದೆ. ಈಗ ಕಳೆದ ವರ್ಷ ಅಲ್ಲ 2 ವರ್ಷ ಹಿಂದೆ ನಮ್ಮ ಇಲ್ಲಿ ಕೊಯ್ಯೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿರುವಂಥ ನಮ್ಮ ಪಾಣಾಜಿಯವರಾಗಿರುವಂತಹ ಬಾಲಕೃಷ್ಣ ಬೇರಿಕೆಯವರು ನನಗೆ ತುಂಬ ಒಂದು ಪ್ರೋತ್ಸಾಹವನ್ನು ಕೊಟ್ಟು, ಮೇಡಮ್ ನೀವು ಬರಿಬೋದು, ನಿಮಗೆ ಯಾವುದೇ ಸಹಾಯ ಬೇಕಿದ್ರೂ ನಾನು ಮಾಡ್ತೇನೆ, ಎಜುಕೇಷನನ್ನು ಮುಂದುವರಿಸಿ ಅಂತೇಳಿ ನನಗೆ ಒಂದು ಮಾರ್ಗದರ್ಶನವನ್ನು ಮಾಡಿದರು. ನೀವು ಬರೀರಿ, ನಿಮ್ಗೆ ಏನು ಹೆಲ್ಪ್ ಬೇಕೋ ನಾನು ಮಾಡ್ತೇನೆ, ಬುಕ್ಸ್ಗಳನ್ನು ಬೇಕಿದ್ರೂ ತಂದು ಕೊಡ್ಬೋದು ಅಥವಾ ಬೇರೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಮಾಡ್ಬೋದು ಅಂತೇಳಿ ಅವರು ನನಗೆ ಅಡ್ಮಿಷನ್ ಮಾಡಬೇಕಾದ್ರೆ ಎಲ್ಲಿ ಹೋಗಬೇಕು, ಯಾವ ರೀತಿ ಇದು ಹೋಗಿ ಮುಂದುವರಿಬೋದು ಅಂತ ಹೇಳೋದನ್ನು ಎಲ್ಲ ಹೇಳಿಕೊಟ್ರು. ಹಾಗೆ ಅವರ ಆ ಒಂದು ಪ್ರೋತ್ಸಾಹದಿಂದ ನಾನೊಂದು ಸ್ವಲ್ಪ ಧೈರ್ಯ ಬಂತು, ಬರಿಬೋದು, ನೋಡುವ, ಪ್ರಯತ್ನ ಮಾಡುವ ಅಂತೇಳಿ. ಯಾಕಂದರೆ ಫಸ್ಟ್ SSLC ಒಂದು ನೋಡುವ, ಕಂಪ್ಲೀಟ್ ಮಾಡಿ ಇನ್ನು ಪಾಸ್ ಆದರೆ ಮುಂದಕ್ಕೆ ಏನಾದರೂ ನೋಡ್ಬೋದು ಅಂತ ಹೇಳುವಂಥ ಉದ್ದೇಶದಿಂದ ಮತ್ತೆ ನಾನು SSLC ಎಕ್ಸಾಮ್ ಬರೆದೆ. SSLC ಎಕ್ಸಾಮ್ ಬರೆದಾಗುವಾಗ ಅದರಲ್ಲಿ ಸ್ವಲ್ಪ ತುಂಬ ಕಷ್ಟ ಆಯಿತು. ಯಾಕಂದರೆ ಅಷ್ಟು ಗ್ಯಾಪ್ ಆಯಿತು, 23 ವರ್ಷಗಳ ಗ್ಯಾಪ್ ನಂತರ ಬರಿತಾ ಇದ್ದೆ ನಾನು ಎಕ್ಸಾಮ್. ಮತ್ತು ಒಂದು ಪಂಚಾಯತ್ ವರ್ಕ್, ಆಮೇಲೆ ಮನೆಯ ವರ್ಕ್, ಇದೆಲ್ಲ ಆಗುವಾಗ ನನಗೆ ಓದಲಿಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಆಮೇಲೆ ಇಂಗ್ಲೀಷ್ ಸಬ್ಜೆಕ್ಟ್, ಮ್ಯಾಥ್ಸ್ ಇದೆಲ್ಲ ತುಂಬ ಕಷ್ಟ ಆಯಿತು ನನಗೆ. ಇಂಗ್ಲೀಷ್ ಎಷ್ಟು ವರ್ಷಗಳ ನಂತರ ಬರೀತಿದ್ದೆ. ಹಿಂದಿ ಕೂಡ ಹಾಗೆ, 8ನೇ ತರಗತಿಯಲ್ಲಿ ಹಿಂದಿ ಬಿಟ್ಟ ಮೇಲೆ ಹಿಂದಿ ಅಕ್ಷರದ ಟಚ್ಚೇ ಇರಲಿಲ್ಲ. ಆದರೆ ಹಿಂದಿ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆದ ಕಾರಣ ನಮ್ಮ ಭಾಷೆಗೂ ಸ್ವಲ್ಪ ಹತ್ತಿರ, ಹಾಗಾಗಿ ಅರ್ಥ ಆಗ್ತಾಯಿತ್ತು ಎಲ್ಲ. ಅರ್ಥ ಆದ್ದರಿಂದಾಗಿ ಮತ್ತು ಬರೀಲಿಕ್ಕೆ ಸ್ವಲ್ಪ ಸುಲಭ ಅಂತೇಳಿ ಅನ್ನಿಸ್ತು. ಆದರೆ ಇಂಗ್ಲೀಷ್ ಹಾಗಲ್ಲ, ಇಂಗ್ಲೀಷ್ ನಮ್ಮ ಭಾಷೆಗೆ ನಮಗೆ ಹತ್ತಿರ ಅಲ್ಲ ಅದು. ಹಾಗಾಗಿ ನನಗೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಮತ್ತು ಮ್ಯಾಥ್ಸ್ ಸಹ ಹಾಗೆ, ಇಷ್ಟು ವರ್ಷಗಳ ಗ್ಯಾಪ್ ಆದ್ದರಿಂದಾಗಿ ಮ್ಯಾಥ್ಸ್ ತುಂಬ ಕಷ್ಟ ಆಯಿತು. ನಾನು ಮ್ಯಾಥ್ಸನ್ನು ನಮ್ಮ ಇಲ್ಲಿ ನಮ್ಮ ರಿಲೇಷನ್ನೇ ವೃಕ್ಷವಲ್ಲಿ ಟೀಚರ್ ಅಂತೇಳಿ ಇಲ್ಲೇ ಇದ್ದಾರೆ, ಅವರಲ್ಲಿ ಸ್ವಲ್ಪ ಟ್ಯೂಷನ್ ತಗೊಂಡೆ. ಒಂದು ತಿಂಗಳಷ್ಟು ಕಾಲ ಟ್ಯೂಷನ್ ತಗೊಂಡಿದ್ದೆ ಮ್ಯಾಥ್ಸಿಗೆ. ಆಮೇಲೆ ಇಂಗ್ಲೀಷಿಗೆ ಇಲ್ಲೇ ವಿನುತಾ ಬಲ್ಲಾಳ್ ಅಂತ ಟೀಚರ್ ಇದ್ದಾರೆ, ಅವರಲ್ಲಿ ಇಂಗ್ಲೀಷನ್ನು ಒಂದು ವಾರದಷ್ಟು ಟೈಮ್ ನಾನು ಸ್ವಲ್ಪ ಟ್ಯೂಷನ್ ತಗೊಂಡಿದ್ದೆ. ಬಾಕಿ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಮನೆಯಲ್ಲೇ ಕೂತ್ಕೊಂಡು ಓದಿ, ಅದೇ PDF ಅಥವಾ ಇದು ಎಂಥ ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಮನೆಯಲ್ಲೇ ಓದಿದ್ದೆ. ಮತ್ತು ಹಾಗೆ ಹೋಗಿ ಎಕ್ಸಾಮ್ ಬರೆದೆ. ಒಂದು ವಾರಗಳ ತಯಾರಿ, ಒಂದು ತಿಂಗಳು ಪೂರ್ತಿ ಇಲ್ಲ, ಒಂದು 20 ದಿವಸಗಳ ತಯಾರಿ ಅಷ್ಟೇ. ಅದನ್ನು ಇದು ಮಾಡಿ ಎಕ್ಸಾಮ್ ಬರೆದೆ. ಆದರೆ ಧೈರ್ಯ ಇರಲಿಲ್ಲ ನನಗೆ. ಸೈನ್ಸ್ ಮತ್ತು ಇಂಗ್ಲೀಷ್ ಮ್ಯಾಥ್ಸ್ ಫೇಲ್ ಆಗ್ಬೋದು ಅಂತ ಹೇಳುವಂಥದ್ದು ಫುಲ್ ಇದಿತ್ತು. ಯಾಕೆಂದರೆ ಪಾಸ್ ಆಗಲಿಕ್ಕಿಲ್ಲ ಅಂತೇಳಿ ನಾನು ಬರೆದಷ್ಟೇ ಆಗಿತ್ತು. ಬಟ್ ರಿಸಲ್ಟ್ ಬಂದಾಗ ಖುಷಿ ಆಯಿತು, ಯಾಕಂದರೆ 5 ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೆ. ಮ್ಯಾಥ್ಸ್ ಒಂದು ಫೇಲ್ ಆಗಿತ್ತು, ಬಾಕಿ ಇಂಗ್ಲೀಷ್ ಮತ್ತು ಸೈನ್ಸ್ ಫೇಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಅದರಲ್ಲಿ ಪಾಸ್ ಆಗಿದ್ದೆ, ಖುಷಿ ಆಯಿತು. ಇನ್ನು ಮತ್ತೆ ಸಪ್ಲಿಮೆಂಟ್ರಿ ಬರೆದೆ ಮ್ಯಾಥ್ಸನ್ನು. ಸಪ್ಲಿಮೆಂಟ್ರಿ ಬರೆದು ಜಸ್ಟ್ ಪಾಸ್ ಬಂದಿತ್ತಷ್ಟೇ. ಫಸ್ಟ್ ಟೈಮ್ ನನಗೆ 16 ಮಾರ್ಕ್ ಬಂದಿತ್ತು, ತುಂಬ ಕಡಿಮೆ ಬಂದಿತ್ತು. ಸಪ್ಲಿಮೆಂಟ್ರಿ ಬರೆದಾಗ 30 ಮಾರ್ಕ್, ಜಸ್ಟ್ ಅಲ್ಲಿಂದಲ್ಲಿಗೆ ಪಾಸಾಗಿದ್ದೆ ಸೆಕೆಂಡ್ ಕ್ಲಾಸಲ್ಲಿ. ಹಾಗೆ PUC ಇದು SSLC ಮುಗಿದ ಮೇಲೆ ಬಾಲಕೃಷ್ಣ ಮಾಸ್ಟ್ರು ಮತ್ತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಆಯಿತು SSLC ಮುಗೀತು, ಇನ್ನು PUC ಕಟ್ಟಿ ಮೇಡಮ್ ಅಂತೇಳಿ. ನೆಕ್ಸ್ಟ್ ಇಯರ್ ಡೈರೆಕ್ಟ್ ಕಟ್ಟಲಿಕ್ಕೆ ಆಗ್ತದೆ, ಕಟ್ಬೋದು, ನೀವು ಫಸ್ಟ್ ಇಯರ್ ಮಾಡದೆ ಸೀದಾ ಸೆಕೆಂಡ್ ಇಯರ್ ಕಟ್ಬೋದು ಅಂತೇಳಿ. ಹಾಗೆ ಬುಕ್ಸ್ ಎಲ್ಲ ಅದನ್ನು ಕೂಡ ಅವರ ಸ್ಟೂಡೆಂಟ್ಸ್ ಇದು ಓಲ್ಡ್ ಬುಕ್ಸ್ಗಳನ್ನು ಇದ್ದದನ್ನೆಲ್ಲ ಅವ್ರು ನನಗೆ ತಂದುಕೊಟ್ರು. ಮತ್ತು ಒಂದಷ್ಟು ಜೆರಾಕ್ಸ್ ಇದನ್ನು ಕೂಡ ತಂದುಕೊಟ್ರು. ನಾನು ಮತ್ತು ಈ ಸಲ PUCಗೆ ಇಲ್ಲಿ ಕೊಂಬೇಟಿನ ಪದವಿ ಪೂರ್ವ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡು ಅಲ್ಲಿ ಎಕ್ಸಾಮ್ ಬರೆದೆ ಈ ಸಲ PUCಯದ್ದು. ಫಸ್ಟ್ ಕ್ಲಾಸ್ ಬಂದಿದೆ. ಅದರಲ್ಲೂ ಕೂಡ ಸ್ವಲ್ಪ ಭಯ ಇತ್ತು, SSLC ಆಗಿ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆದ ಕಾರಣ ಇಂಗ್ಲೀಷಲ್ಲಿ ಫೇಲ್ ಆಗ್ಬೋದು ಅಂತ ಅನ್ನಿಸ್ತಾ ಇತ್ತು. 30 ಮಾರ್ಕು ಕೂಡ ಬರಲಿಕ್ಕಿಲ್ಲ ಅಂತ, ಆದರೆ 50 ಬಂದಿದೆ, ಖುಷಿ ಆಯಿತು. ಅವರು ಬಾಲಕೃಷ್ಣ ಮಾಸ್ಟರ್ ನನಗೆ ಸ್ವಲ್ಪ ಫೋನಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅವರು ಇಂಗ್ಲೀಷ್ ಉಪನ್ಯಾಸಕರು, ಹಾಗಾಗಿ ಆ ಇಂಗ್ಲೀಷ್ ಸಬ್ಜೆಕ್ಟನ್ನು ಸ್ವಲ್ಪ ನನಗೆ ವಿವರಿಸಿ ಕೊಟ್ಟಿದ್ದಾರೆ. ಆಮೇಲೆ ಇದು ಜೆರಾಕ್ಸ್ ನೋಟ್ಸ್ಗಳನ್ನೆಲ್ಲ ಸ್ವಲ್ಪ ತಂದು ಕೊಟ್ಟಿದ್ದರು, ಹಾಗಾಗಿ ಸ್ವಲ್ಪ ಈಸಿ ಆಯಿತು, ಹೆಲ್ಪ್ ಆಗಿದೆ, ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಅವರು. ಇದರ ಜೊತೆಗೆ ನಿಮ್ಮ ಮನೆಯವರ ಸಪೋರ್ಟು, ನಮ್ಮ ಪತಿ ಇರ್ಬೋದು, ಮಕ್ಕಳು ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ರು ಅಥವಾ ಏನು ಮಾಡ್ತಿದ್ರು ಅಂತ? ಮಕ್ಕಳು ಮತ್ತು ಹಸ್ಬೆಂಡ್ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೂ ಕೂಡ ಹಸ್ಬೆಂಡ್ ನನಗೆ ನಾನು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೊರಟರು ಕೂಡ ಬೇಡ ಅಂತೇಳಿ ತಡೆದವರಲ್ಲ, ಅವ್ರು ಯಾವತ್ತೂ ಕೂಡ ತಡೀಲಿಲ್ಲ, ನನಗೆ ಸಪೋರ್ಟಾಗಿಯೇ ನಿಂತಿದ್ದಾರೆ ಎಲ್ಲ ಕೆಲಸಗಳಲ್ಲಿ. ಈಗ ನಾನು ರಾಜಕೀಯಕ್ಕೆ ಬಂದಾಗ ಇರ್ಬೋದು ಅಥವಾ
ಈಗ ಎಜುಕೇಷನನ್ನು ಮುಂದುವರಿಸಬೇಕು ಅಂತ ಹೇಳಿದಾಗ ಆದರೂ ಸಹ ನಿನ್ನಿಂದ ಈಗ ಆಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು, ಬೇಡ ನೀನು ಮಾಡುವಂಥದ್ದು ಅಂತ ಹೇಳುವಂಥದ್ದು ಅವ್ರು ಮಾಡಲಿಲ್ಲ. ಯಾವತ್ತೂ ಕೂಡ ಸಪೋರ್ಟೇ ಕೊಟ್ಟಿದ್ದಾರೆ. ನೀನು ಓದು, ನಾವು ಮನೆ ಕೆಲಸ ನಾವು ನೋಡ್ಕೊಳ್ತೇವೆ, ಮಕ್ಕಳದ್ದು ನಾನು ನೋಡ್ತೇನೆ ಅಂಥೇಳಿ. ಮಕ್ಕಳು ಕೂಡ ಹಾಗೆ, ನಾನು ಓದ್ಕೊಳ್ಳುವಾಗ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅವರು ಮನೆ ಕೆಲಸಗಳನ್ನು ಅವರೇ ಮಾಡ್ಕೊಳ್ತಾಯಿದ್ರು, ಅವರ ಕೆಲಸಗಳನ್ನು ಅವರೇ ಮಾಡ್ಕೊಳ್ತಾಯಿದ್ರು. ನಾನು ಅವರಿಗೆ ಓದಿಸ್ಲಿಕ್ಕೆ ಅಂತೇನು ಎಕ್ಸ್ಟ್ರಾ ಟೈಮ್ ತಗೊಳ್ತಾ ಇರಲಿಲ್ಲ, ಅವರೇ ಓದ್ಕೊಳ್ತಾಯಿದ್ರು. ಆಮೇಲೆ ಮನೆಯಲ್ಲಿ ಅಡುಗೆ ಕೆಲಸ ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನು ನನ್ನ ಮಕ್ಕಳು ಮಾಡ್ತಾರೆ. ಈಗ ಅಡುಗೆ ಮಾಡೋದು ಸಿಂಪಲ್ಲಾಗಿ ಅಡುಗೆ ಎಲ್ಲ ಅವ್ರು ಮಾಡ್ಕೊಳ್ತಾರೆ. ಆಮೇಲೆ ಹಸ್ಬೆಂಡ್ ಕೂಡ ಅಡುಗೆ ಎಲ್ಲ ಮಾಡ್ಕೊಳ್ತಾಯಿದ್ರು. ಹಾಗೆ ನಾನು ರಾತ್ರಿ 1-2 ಗಂಟೆವರೆಗೂ ಎಲ್ಲ ಓದ್ತಾ ಇದ್ದೆ. ಲಾಸ್ಟ್ ಟೈಮ್ ಆದ ಕಾರಣ ಫುಲ್ ಓದಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಕೊನೆ 1 ತಿಂಗಳು 20 ದಿವಸದಲ್ಲಿ ಓದಿ ರೆಡಿ ಆದ್ದು ನಾನು. ಹಾಗೆ ಆ ಟೈಮಲ್ಲಿ ನನಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಮನೆಯವರು ಮತ್ತು ಮಕ್ಕಳು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಈಗ ಮುಂದಿನ ಕನಸೇನು, ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಂತಿದ್ರೆ ಹೇಗೆ ಅಂತ? ಮುಂದಕ್ಕೆ ಡಿಗ್ರಿ ಮಾಡಬೇಕಂತ ಇದೆ. ಹಾಗೆ ನೋಡಬೇಕು ಅದು ಯಾವ ರೀತಿ ಇದು ಅಂತೇಳಿ. ಅದೇ ಮಾಸ್ಟರ್ ಹೇಳಿದ್ದಾರೆ, ನೀವು ತಗೊಳ್ಳಿ ಡಿಗ್ರಿ ಮಾಡುವ, ಇದು ಅದಕ್ಕೆ ಬೇಕಾದ ಏನು ಯಾವ ರೀತಿ ಮುಂದುವರಿಬೋದು ಅಂತ ಹೇಳೋದನ್ನು ನಾನು ಹೇಳ್ತೇನೆ. ಅಡ್ಮಿಷನಿಗೆ ಆಗುವಾಗ ಡಿಗ್ರಿ ಮಾಡ್ಬೋದು. ಇನ್ನೊಂದು ಡಿಗ್ರಿ ಇವಾಗ 4 ವರ್ಷ ಅಂತೆ, ಮೊದಲು 3 ವರ್ಷ ಆಯಿತು. ಡೈರೆಕ್ಟ್ ಬರೀಲಿಕ್ಕೆ ಆಗೋದಿಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕಾಗ್ತದೆ. ಹಾಗಾಗಿ ಮಾಡುವ ಕನಸಿದೆ, ಮಾಡಬೇಕು ಅಂತ ಹೇಳುವಂಥದ್ದು. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ ನಮ್ಮ ಕಡೆಯಿಂದ. ಇದರ ಜೊತೆಗೆ ಇಷ್ಟು ಕೆಲಸ ಮಾಡ್ತೀರಿ, ರಾಜಕೀಯ, ಮನೆ, ಸಂಸಾರ ಎಲ್ಲವನ್ನು ನಿಭಾಯಿಸುವ ಜೊತೆಗೆ ಕಲಿಕೆ ಆಯಿತು. ಅದರ ಜೊತೆಗೆ ಇನ್ನೊಂದಷ್ಟು ಲಲಿತ ಕಲಾ ಕ್ಷೇತ್ರದಲ್ಲಿ ಅಂದರೆ ಸಾಹಿತ್ಯ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಅದರ ಅನುಭವಗಳು, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ನಾನು ಹುಟ್ಟಿನಿಂದಲೂ ಇದು ಕವಯಿತ್ರಿ ಅಥವಾ ಸಾಹಿತಿ ಅಂತೇಳಿ ಅಲ್ಲ, ಜಸ್ಟ್ ಇತ್ತೀಚೆಗೆ 1-1.5-2 ವರ್ಷದಿಂದ ಸ್ವಲ್ಪ ಕವನ ಬರೆಯುವುದು, ಈ ಥರ ಒಂದು ಸಣ್ಣ ಪುಟ್ಟ ಬರವಣಿಗೆಯಲ್ಲೇ ತೊಡಗಿಕೊಂಡಿದ್ದೇನೆ. ಇದು ಮುಖಪುಟ ಸಾಹಿತ್ಯ ಬಳಗದ ಹಲವು ಬಳಗಗಳಲ್ಲಿ ಒಂದಷ್ಟು ಬರವಣಿಗೆಯನ್ನು ಇದು ಮಾಡ್ತಾ ಇದ್ದೇನೆ ನಾನು. ಆಮೇಲೆ ಒಂದು ಯುಗಾದಿ ಅಂತೇಳಿ ನಮ್ಮದೊಂದು ಮುಖಪುಟ ಸಾಹಿತ್ಯ ಬಳಗ ಇದೆ, ತುಂಬ ಹೆಸರುವಾಸಿ ಬಳಗ ಅದು. ಅದರಲ್ಲಿ ಅಡ್ಮಿನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾನು. ಅಲ್ಲಿ ನಾವು 5 ಜನ ಇದ್ದೇವೆ, ಒಬ್ಬರು ಸಂಸ್ಥಾಪಕರು, ಆಮೇಲೆ ನಾವು 4 ಜನ ವ್ಯವಸ್ಥಾಪಕರಿದ್ದೇವೆ. ಅವರು ನಮ್ಮ ಸಂಸ್ಥಾಪಕರು ಶ್ರೀನಾಗ್ ಸರ್ ಅಂಥೇಳಿ, ಆಮೇಲೆ ಇನ್ನು 4 ಜನ ವ್ಯವಸ್ಥಾಪಕರಿದ್ದಾರೆ. ಅವರೆಲ್ಲ ನನಗೆ ಅದರ ಗ್ರೂಪಿನ ಕೆಲಸ ಅಂತ ಹೇಳುವಾಗ, ಈಗ ಒಂದು ಸಾಹಿತ್ಯ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ವಿ ನಾವು, ಚುಟುಕುಗಳಿರ್ಬೋದು, ಕವನಗಳಿರ್ಬೋದು, ಈ ಥರದ ಇದನ್ನು ಸ್ಪರ್ಧೆಗಳನ್ನು ಇಟ್ಟಾಗ ಅದರಲ್ಲಿ ಸದಸ್ಯರ ಕವನಗಳು ಅವ್ರು ಏನು ಬರೆದಿರ್ತಾರೆ ಅದನ್ನು ನಾವು ಸ್ಪರ್ಧೆಗೆ ತಗೊಳ್ಬೇಕಿದ್ರೆ ಅದನ್ನು ಫುಲ್ ಓದಬೇಕು. ಅವರು ಲಿಂಕ್ ಏನು ಕಳಿಸಿರ್ತಾರೆ ಅದನ್ನು ಫುಲ್ ಓದಬೇಕು. ಆಮೇಲೆ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಇದೆ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಈ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ವಿ. ಆ ಒಂದು ವರ್ಕ್ ನಾನು ಹಗಲಲ್ಲಿ ಪಂಚಾಯತ್ ವರ್ಕ್ ಅಥವಾ ಬೇರೆ ಹೊರಗೆ ಮೀಟಿಂಗ್ಸ್ ಅದು ಇದೆಲ್ಲ ಇದ್ದಾಗ ನೈಟ್ ನಾನು ಈ ವರ್ಕನ್ನು ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ ಗ್ರೂಪ್ಗಳನ್ನು ನೋಡಿಕೊಂಡು. ಈ ಓದುವ ಟೈಮಲ್ಲಿ ನನಗೆ ಅದು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಸರ್ ಮತ್ತು ಬಾಕಿ ಉಳಿದವರು ಕೂಡ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ. ನೀವು ಓದಿ ಮೇಡಮ್, ಈ ಟೈಮಲ್ಲಿ ಎಜುಕೇಷನ್ ಮುಖ್ಯ, ನೀವು ಅದನ್ನು ಮುಂದುವರಿಸಿ, ಆಮೇಲೆ ನಿಮ್ಮ ರಿಸಲ್ಟ್ ಬಂದ ಮೇಲೆ ಅಥವಾ ನೀವು ಎಕ್ಸಾಮ್ ಮುಗಿದ ಮೇಲೆ ಬಂದು ಜಾಯ್ನ್ ಆಗಿ ಮತ್ತು ಗ್ರೂಪನ್ನು ನೋಡ್ಕೊಳ್ಳಿ ಅಂಥೇಳಿ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಅವರು ಕೂಡ. ಓಕೆ, ಮತ್ತು ಇನ್ನೂ ತುಂಬ ಫ್ರೆಂಡ್ಸ್ ಇದ್ದಾರೆ, ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ನನಗೆ. PDF ಕಳಿಸೋದು ಅಥವಾ ಕೆಲವು ಕ್ವಶನ್ ಪೇಪರ್ಗಳನ್ನು ಮೊಬೈಲ್ ಮುಖಾಂತರ ಕಳಿಸಿ ನಾನು ಇಲ್ಲಿ ಜೆರಾಕ್ಸ್ ಮಾಡಿಸ್ಕೊಂಡಿದ್ದೇನೆ. ಹಾಗೆ ಆ ಥರದಲ್ಲಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಪಂಚಾಯತ್ ಮೆಂಬರ್ಗಳು ಇರ್ಬೋದು, ಉಪಾಧ್ಯಕ್ಷರು ಅಥವಾ ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಅವರೆಲ್ಲರ ಒಂದು ಸಪೋರ್ಟ್, ಪ್ರೋತ್ಸಾಹ ಸದಾ ನಿಮ್ಮ ಮೇಲೆ ಇರಲಿ. ಈ ಮೂಲಕ ನಿಮ್ಮಿಂದ ಇನ್ನೊಂದಷ್ಟು ಸಾಧನೆಗಳಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಎಸ್, ಇದು ತನ್ನ 38ನೇ ವಯಸ್ಸಿನಲ್ಲಿ ಒಂದು ಪರೀಕ್ಷೆಯನ್ನು ಬರೆದು ಆಗಲೂ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರುವಂತಹ ಪಾಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯೂ ಆಗಿರುವಂತಹ ಭಾರತಿ ಭಟ್ ಅವರು ಹೇಳಿರುವಂತಹ ಮಾತು ಖಂಡಿತ ಇವರು ಒಂದು ಮಾದರಿಯಾಗಿ ನಿಲ್ತಾರೆ. ಯಾಕೆ ಅಂತ ಹೇಳಿದರೆ, ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಾಕಷ್ಟು ಅವಕಾಶಗಳಿದ್ದರೂ ಕೂಡ, ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳಿದ್ದರೂ ಕೂಡ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ನಾನಾ ಹಾದಿಯನ್ನು ತುಳಿಯುವಂತಹ ಜನರಿಗೆ ಖಂಡಿತ ಇವರು ಮಾದರಿಯಾಗಿ ನಿಲ್ತಾರೆ. ಇವರ ಒಂದು ತುಡಿತ ಏನಿದೆ, ಕಲಿಕೆಯ ಬಗೆಗಿನ ಒಂದು ಆಸಕ್ತಿ ಏನಿದೆ, ಅದು ಎಲ್ಲರಿಗೂ ಮಾದರಿಯಾಗಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಉಮೇಶ್ ಮಿತ್ತಡ್ಕ, ಶಿವಕುಮಾರ್, ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪಾಣಾಜೆ. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission,
Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.